ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಧನ್ಯಲತಾ ಬಂದಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋ. ಹಾಂ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದಾರೆ? ಆರಾಮಾಗಿದ್ದಾರಲ್ಲ? ಹೇಗೆ ನಡೀತಾ ಉಂಟು ಬೋಳೋರ್ ಕಿಚನ್ ಎಲ್ಲ? ನೀವು ನೋಡ್ತೀರಾ? ನಾವು ಕೂಡ ನೋಡ್ತಾ ಇರ್ತೇವೆ. ಓಕೆ, ಒಳ್ಳೆ ನಡೀತಾ ಉಂಟಲ್ಲ. ಇವತ್ತು ಸ್ಪೆಷಲ್ ಆಗಿ ಏನು ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ? ಇವತ್ತಿಗೆ ಬೇಸಿಗೆ ಸಲ್ಲ ರೈನಿ ಸಲ್ಲ ಆಗಿದೆ. ಆದರೆ ಇವತ್ತು ನಾನು ಈ ಬೇಸಿಗೆಯಲ್ಲಿ ಕುಡಿಯುವಂತಹ ಮತ್ತು ಈ ಬೇಸಿಗೆಯ ಟೈಮ್ನಲ್ಲಿ ಸ್ವಲ್ಪ ನಿಶಕ್ತಿ ಹಾಗೆ ಸುಸ್ತು ಎಲ್ಲ ಆಗ್ತದೆ, ಅಂಥದಕ್ಕೆ ಒಂದು ಬೇಕಾದಂಥ ಒಂದು ಜ್ಯೂಸ್ ಹೇಳ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಜ್ಯೂಸು ಹೇಗೆ ಹೇಳಿದರೆ ಅದು ರಾಗಿಯಿಂದ ಮಾಡಿದಂಥದ್ದು, ಹಾಗಾಗಿ ಅದು ಹಸಿವೆಯನ್ನು ತಣಿಸ್ತದೆ. ಹಾಗಾಗಿ ಯಾರೆಲ್ಲ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟಲ್ಲಿ ಇದ್ದೀರಿ ಅಂಥವರು ಬ್ರೇಕ್ಫಾಸ್ಟ್ ಮಾಡದೆ ಅದನ್ನು ಮಾತ್ರ ಕುಡಿದ್ರೆ ಸಹ ನಡೀತದೆ. ಸ್ವಲ್ಪ ನೀರು ಹಾಕಿ ಅದಕ್ಕೆ ನಾನು ಬೀಟ್ರೂಟ್ ಯೂಸ್ ಮಾಡೋದ್ರಿಂದಾಗಿ ಕ್ಯಾಲ್ಸಿಯಂನ ಕೊರತೆ ಇದ್ದವರು ಸಹ ಇದನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ನಟ್ಸ್ ಯೂಸ್ ಮಾಡ್ತೇನೆ. ಮತ್ತೆ ಈ ಅದಕ್ಕೆ ಸ್ವೀಟಿಗೆ ಖರ್ಜೂರ ಯೂಸ್ ಮಾಡ್ತಿದ್ದೇನೆ. ಬೇಕಿದ್ರೆ ಖರ್ಜೂರ ಬೇಡದವರು ಬೆಲ್ಲ ಸಹ ಯೂಸ್ ಮಾಡ್ಕೊಳ್ಬೋದು. ರಾಗಿ ನಾರ್ಮಲ್ ಹಾಗೆ ರಾಗಿ ತಿಂದ್ರೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೌದು, ಅದನ್ನ ನೀವು ಅದಕ್ಕೆ ಬೀಟ್ರೂಟ್ ಆಮೇಲೆ ನಟ್ಸ್ ಎಲ್ಲ ಹಾಕಿ ಒಂದು ಹೆಲ್ದಿಯಾದ ಮತ್ತು ಆರೋಗ್ಯ ಭರಿತವಾದ, ಅದು ಹೆಲ್ದಿ ಅಂದ್ರೆ ಆರೋಗ್ಯ ಭರಿತವೇ. ಹಾಗೆ ಇನ್ನೊಂದು, ಈಗ ಜಾಕ್ ಫ್ರೂಟ್ನ ಸೀಸನ್, ಹಲಸಿನ ಹಣ್ಣು ತುಂಬ ಬರ್ತದೆ. ಆದರೆ ಬೀಜ ಎಲ್ಲರೂ ಬಿಸಾಡ್ತಾರೆ. ಒಂದು ಹಲಸಿನ ಬೀಜದಲ್ಲಿ ಅಂತೆ 1 ಗ್ರಾಮ್ನಷ್ಟು ಪ್ರೋಟೀನ್ ಉಂಟಂತೆ. ನಾವು ಪ್ರೋಟೀನ್ ಪೌಡರ್ ಎಲ್ಲ ತಂದು ತಿನ್ನುವುದು ಅಲ್ವಾ, ಪ್ರೋಟೀನ್ ಕಡಿಮೆ ಉಂಟು. ಅದರ ಬದಲು ಹಲಸಿನ ಬೀಜವನ್ನು ಬಿಸಾಡೋ ಬದಲು ಅದರಿಂದ ಏನಾದರೂ ಒಂದು ಖಾದ್ಯವನ್ನು ಮಾಡಿಕೊಂಡು ಈಗ ಮಾಡ್ತಾರೆ. ಈಗ ಹಲಸಿನ ಹಲಸಿನ ಹಣ್ಣಿಗೆ, ಹಲಸಿನ ಬೀಜಕ್ಕೆಲ್ಲ ತುಂಬ ಮಹತ್ವ ಉಂಟು. ಈಗ ಹಿಂದಿನ ಕಾಲದಲ್ಲಿ ನಾವು ಬಿಸಾಡ್ತಿದ್ದದಲ್ಲ ತಂದು. ನೀವು ಈಗ ಏನು ಮಾಡ್ತಿದ್ದೀರಾ? ಅದರ ಪದಾರ್ಥವನ್ನು ಮಾಡ್ತಿದ್ದೇನೆ ನಾನು. ಹಲಸಿನ ಬೀಜದ ಪದಾರ್ಥ ಮತ್ತು ಇನ್ನೊಂದು ರಾಗಿ ಸಿಂಪಲ್ ಪದಾರ್ಥ, ಕ್ವಿಕ್ ಆಗಿ ಮಾಡುವಂತಹದ್ದು, ಬೇಸಿಗೆಗೆ ಹೇಳಿ ಮಾಡಿಸಿದಂಥದ್ದು. ಓಕೆ, ಎರಡು ಮಳಿಕೆ ಅಡುಗೆ ಹೋಗುವ. ಓಕೆ, ಅಡುಗೆ ಮನೆ ಒಂದೈತಲ್ಲ. ಈಗ ಫಸ್ಟಿಗೆ ನೀವು ರಾಗಿದ್ದೇ ಮಾಡೋದು ಅಂತ ಕಾಣ್ತದೆ. ರಾಗಿ ಮತ್ತು ಬೀಟ್ರೂಟನ್ನು ಬಳಸಿ ಮಾಡುವಂತಹ ಒಂದು ರುಚಿಕರವಾದ ಬ್ರೇಕ್ಫಾಸ್ಟ್ ಹೇಳ್ಬೋದು, ಹೇಳಿದೆ. ಮತ್ತು ಡ್ರಿಂಕ್ ಅಂತ ಸಹ ಹೇಳ್ಬೋದು, ಏನು ಸಹ ಆಗ್ಬೋದು. ಸೊ ಒಂದು ಪಾತ್ರೆ ಕೊಡಿ, ಅದರಲ್ಲಿ ನಾವು ಮೊದಲಿಗೆ ರಾಗಿಯನ್ನು ಬಿಸಿ ಮಾಡ್ಕೊಳ್ಬೇಕಾ? ಹೌದು. ಓಕೆ, ಹಾಗಾದರೆ ಒಲೆ ಉರಿಸ್ಬೇಕಲ್ಲ? ಒಲೆ ಉರಿಸಿಕೊಂಡು ನೀರು ಹಾಕಬೇಕು. ಇದಕ್ಕೆ ನೀರು ಹಾಕೊಳ್ಳಿ. 2 ಚಮಚದಷ್ಟು ನಾವು ಯೂಸ್ ಮಾಡಲಿಕ್ಕೆ ಒಂದು 5-6 ಚಮಚಗಳಷ್ಟು ನಮಗೆ ನೀರು ಬೇಕಾಗ್ತದೆ. ಸಾಕಾ? ಸಾಕು. ಈಗ 2 ಚಮಚದಷ್ಟು ರಾಗಿ ಪುಡಿಯನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದ ಹಾಗೆ ನಾವು ಇದನ್ನು ತಿರುಗಿಸ್ಕೊಳ್ಬೇಕು. ಈಗ ಇದಕ್ಕೆ ಬೇಕಿದ್ರೆ ಒಂದು ಚೂರು ಉಪ್ಪನ್ನು ಹಾಕ್ಕೊಳ್ಬೋದು, ಬೇಡದವರು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಸಣ್ಣದು ಮಾಡಿ ಅಂತ ಚೂರು ನಾನು ಪಿಂಚ್ ಆಫ್ ಉಪ್ಪನ್ನು ಹಾಕ್ತೇನೆ ನಾನು ರುಚಿಗೆಲ್ಲ. ರುಚಿ ಒಂದು ಯಾವುದೇ ಒಂದು ಜ್ಯೂಸ್, ಸ್ವೀಟ್ ಯಾವುದಾದ್ರೂ ಸಹ ಸ್ವಲ್ಪ ಉಪ್ಪಿಗೆ ಒಂದು ಮಹತ್ವ ಉಂಟಲ್ಲ. ಇನ್ನಷ್ಟು ಹೌದು. ರಾಗಿ ಮುದ್ದೆ ಮಾಡೋ ಕೂಡ ಉಪ್ಪು ಹಾಕ್ತಾರಲ್ಲ? ಹೌದು, ಸ್ವಲ್ಪ ಹಾಕ್ತಾರೆ. ಸೊ ನೋಡಿ, ಹೀಗೆ ನೀರಾಯಿತು. ಇದನ್ನು ನಾವು ಹೇಗೆ ರಾಗಿ ಮುದ್ದೆ ಮಾಡ್ತೇವೆ, ಮುದ್ದೆ ಫುಲ್ ಮಾಡಲಿಕ್ಕಿಲ್ಲ, ಸರಿಯಾಗಿದು ಬೇಯಬೇಕು. ಇದನ್ನು ಹೀಗೆ ಸ್ವಲ್ಪ ನೀರು ಮಾಡಿ ಹೀಗೆ ಕುದಿಸಿ ಕುಡಿತಾರೆ. ಹಾಗೆ ಸಹ ಕುಡಿದ್ರೆ ಸಹ ಆಗ್ತದೆ. ಈಗ ಯಾರಿಗೆಲ್ಲ ಈ ಕ್ಯಾರೆಟ್ ಇದೆ, ಅದರಲ್ಲಿ ಕ್ಯಾಲ್ಸಿಯಂ ಉಂಟಲ್ಲ, ಇದು ಕ್ಯಾರೆಟ್ ಅಲ್ಲ ಬೀಟ್ರೂಟಲ್ಲಿ. ಸೊ ಬೀಟ್ರೂಟ್ ಹಾಕಿ ಮಾಡಿದರೆ ಒಂದು ಕಲರ್ಫುಲ್ ಆಗಿ ಸಹ ಬರ್ತದೆ. ಮಕ್ಕಳಿಗೆ ಕಲರ್ ನೋಡಿದ ಕೂಡಲೇ, ಪಿಂಕ್ ಕಲರ್ ಬಂದ ಕೂಡಲೇ ಮಕ್ಕಳಿಗೆ ಖುಷಿ ಅಲ್ಲ. ಸ್ವಲ್ಪ ಜೋರು ಮಾಡಿ ಇನ್ನು. ನಾವು ಸ್ವಲ್ಪ ಏನು ನಟ್ಸ್ ಎಲ್ಲ ಹಾಕಿದ ಕಾರಣ ಅದು ತುಂಬ ಟೇಸ್ಟಿಯಾಗಿ ಬರ್ತದೆ. ಮತ್ತು ಸ್ವಲ್ಪ ಅದಕ್ಕೆ ಕಾಮಕಸ್ತೂರಿಯ ಬೀಜ ಎಲ್ಲ ಈ ಸಮ್ಮರಲ್ಲಿ ಹಾಕಿದರೆ ಬಹಳ ಉತ್ತಮ. ಅದು ಸಹ ಹಾಕ್ತಿದ್ದೇನೆ ನಾನು. ಸೊ ನಾನು ಹೇಳಿದೆ ಅಲ್ಲ, ಸ್ವಲ್ಪ ಹೆಲ್ದಿಯಾದ ಒಂದು ಇದನ್ನು ಮಾಡ್ತಿದ್ದೇವೆ ಅಂತ. ಇದೀಗ ಇದನ್ನು ಮೊದಲು ಇದನ್ನು ಯಾಕೆ ಮಾಡ್ತಿದ್ದೇನೆ ಹೇಳಿದ್ದು, ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇದನ್ನು ಬಿಡ್ಲಿಕ್ಕೆ ಉಂಟು. ಬಿಸಿ ಬಿಸಿ ಕುಡಿಯೋದಕ್ಕಿಂತ ಇದು ತಣ್ಣಗೆ ಮಾಡಲಿಕ್ಕೆ, ಇದು ತಣ್ಣಗಾದ್ಮೇಲೆ ಇದನ್ನು ಪುನಃ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಸೊ ಸ್ವಲ್ಪ ಕೆಲಸ ಉಂಟು ಇದಕ್ಕೆ, ಆದರೆ ಪಟಪಟನೆ ಆಗುವಂಥದ್ದು ಒಮ್ಮೆ ನಮಗೆ ಗೊತ್ತಾದರೆ ಮತ್ತೆ ಕೂಡ್ಲಕ್ಕೆ. ನೋಡಿ ಹೀಗೆ ದಪ್ಪ ಆಯ್ತು ಈಗ ನೋಡಿ. ದಪ್ಪ ಆದ ಕೂಡಲೇ ಇನ್ನು ಇದನ್ನು ಆಫ್ ಮಾಡ್ಕೊಳ್ಳೋದು. ಆಫ್ ಮಾಡ್ಕೊಂಡು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ಲಿಕ್ಕೆ ಉಂಟು. ತಣ್ಣಗಾಗಬೇಕು, ಅಂದರೆ ಬೇಯಬೇಕು. ಬೇಯುವಷ್ಟು ನಾವು ನೋಡಿ ಚೆನ್ನಾಗಿ ಬೆಂದಿದ್ದೀವಿ. ಸೊ ಅದಕ್ಕೆ ಸರಿಯಾಗಿ ನೀರು ಹಾಕ್ಕೊಳ್ಬೇಕು. ಈಗ 2 ಚಮಚ ಆದರೆ ಒಂದು
ಒಂದು ಅರ್ಧ ಲೋಟದಷ್ಟಾದರೂ ನೀರನ್ನು ಹಾಕ್ಕೊಳ್ಬೇಕು. ಈ ಥರ ಎಷ್ಟು ಗಟ್ಟಿ ಮಾಡಬೇಕು? ಇಷ್ಟು ಗಟ್ಟಿ ಬಂದರೆ ಸಾಕು ನೋಡಿ. ಹೀಗೆ ಪೋರಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇದು. ಇದೀಗ ಇದನ್ನು ಸ್ವಲ್ಪ ತಣ್ಣಗಾಗಲಿ. ಅಷ್ಟೊತ್ತಿಗೆ ನಾವು ಒಂದು ಸಣ್ಣ ಮಿಕ್ಸಿ ಕೊಡಿ ಅಂತೆ. ಓಕೆ, ಅಂದರೆ ಏನು ಎಲ್ಲವನ್ನು ಮಿಕ್ಸ್ ಮಾಡ್ಕೊತಿದ್ದೆ. ಈಗ ನೋಡಿ ತೆಂಗಿನ ತುರಿ ಒಂದು, ತೆಂಗಿನ ತುರಿ ಒಂದು ಕೈಯಲ್ಲಿ ಒಂದು ಫುಲ್ ಇಷ್ಟು ಹ್ಯಾಂಡ್ಫುಲ್ ಅಪ್, 2 ಚಮಚಕ್ಕೆ ಹ್ಯಾಂಡ್ಫುಲ್ ಅಪ್ ಒಂದು ಮುಷ್ಟಿ. ಇನ್ನು ಬೀಟ್ರೂಟ್ ಒಂದು ಅರ್ಧ ಬೀಟ್ರೂಟ್, ಅರ್ಧ ಬೇಡಪ್ಪ, ಒಂದು ನೋಡಿ ಇಷ್ಟೇ ಹಾಕಿದೊಂದು ಒಂದು 25 ಗ್ರಾಮ್ಸ್ನಷ್ಟು ಅಂತ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ತೊಳೆದುಕೊಂಡು. ಇನ್ನು ನೋಡಿ ಬಾದಾಮನ್ನು, ಇದರಲ್ಲಿ ಇರುವುದು ಒಂದೇ ಕೆಲಸ, ಬಾದಾಮನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಟುಕೊಂಡು ಇದರ ಸಿಪ್ಪೆ ತೆಗೆದು ನಾವು, ಸಿಪ್ಪೆ ಒಳ್ಳೆದಲ್ಲಂತೆ ಯಾವಾಗಲೂ, ಯಾವುದೇ ಸಿಪ್ಪೆ ಸ್ವಲ್ಪ ಪಿತ್ತವನ್ನು ಕೊಡುವಂಥ ಅಂಶವನ್ನು ಹೊಂದಿರ್ತದೆ. ಅದಕ್ಕೋಸ್ಕರ ಬಾದಾಮನ್ನು ಯಾವಾಗಲೂ ಸಿಪ್ಪೆ ತೆಗೆದೇ ತಿನ್ಬೇಕಂತೆ. ಕೆಲವರಿಗೆ ಅದು ಅಲ್ಲ ಹೇಳ್ತಾ, ಕೆಲವರ ಬಾಡಿಗೆ ಅದು ನಡೀತದೆ ಅಂತೆ. ಕೆಲವರಿಗೆ ಸ್ವಲ್ಪ ತಿಂದ ಕೂಡಲೇ, ಈಗ ಕಡಲೆಕಾಯಿಯನ್ನು ಕೆಲವರಿಗೆ ತಿಂದರೆ ಸ್ವಲ್ಪ ಪಿತ್ತ ಆಗ್ತದೆ ನೋಡಿ, ಅದೇ ರೀತಿಯಲ್ಲಿ ಇದರದ್ದು ಸಿಪ್ಪೆಯನ್ನು ತೆಗೆದು ತಿಂದರೆ ಉತ್ತಮ ಅಂತ ಹೇಳ್ತಾರೆ. ವಿಷ ಅಂತ ಏನಿಲ್ಲ ಅಂತೆ. ನಾನು ಕೇಳಿದೊಂದು ಆಯುರ್ವೇದಿಕ್ ಡಾಕ್ಟರ್ ಹತ್ರ, ಯಾಕೆ ಅದನ್ನು ನೆನೆಸಿಯೇ ತಿನ್ಬೇಕು ಹೇಳಿದೆ. ಆ್ಯಕ್ಚುಲಿ ನೆನೆಸಿದಂಥ ಯಾವುದೇ ಧಾನ್ಯಗಳು ಬಹಳ ಒಳ್ಳೆಯದಲ್ಲ, ಹಾಗೆ ನಟ್ಸ್ಗಳು ಹಾಗೆ ಅಂತ ನೆನೆಸಿದರೆ ಅದರ ಎಲ್ಲ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಸಿಗ್ತದೆ ಹೇಳಿ. ಮತ್ತು ನಮಗೆ ಇಲ್ಲಿ ಗ್ರೈಂಡ್ ಆಗಲಿಕ್ಕೆ ಸಹ ನೆನೆಸಿದ್ರೆ ಸ್ವಲ್ಪ ಈಸಿ ಆಗ್ತದೆ ನೋಡಿ. ಸೊ ಹಾಗೆ ಅದು ತಣ್ಣಗಾಗ್ತಾ ಇರುವಾಗ ನಾವು ಇದರ ಸಿಪ್ಪೆ ಎಲ್ಲ ತೆಗೆದುಕೊಂಡು ಒಂದು 5-6 ಹಾಕಿದರೆ ಸಾಕು. ಯಾವುದಕ್ಕೆ? ನಮ್ಮ 2 ಚಮಚಕ್ಕೆ. ಇದಕ್ಕೆ 2 ಗ್ಲಾಸ್ ಆಗುವಷ್ಟು ನಾನು ಮಾಡ್ತಾ ಇದ್ದೇನೆ. ಸ್ವಲ್ಪ ಹೆಚ್ಚು ಬೇಕಂತ ಒಂದು ದಿವಸ ಮೊದಲೇ ನಾವು ನೀರಿಗೆ ಹಾಕಿ ಇಡಬೇಕು. ಹೌದು, ಒಂದು ದಿವಸ ಇಲ್ಲದ್ರೆ ಒಂದು 4 ಗಂಟೆಗಳ ಕಾಲ ಆದರೂ ಇಡಬೇಕಾಗ್ತದೆ. ಒಂದು ದಿವಸ ರಾತ್ರಿ ಹಾಕಿ ಬೆಳಿಗ್ಗೆ ಮಾಡಿದರೆ ಸಹ ಅದು ಬಹಳ ಉತ್ತಮ. ಸೊ ನಾನೊಂದು ಇಲ್ಲಿ 6 ಬಾದಾಮನ್ನು ಹಾಕ್ಕೊಂಡಿದ್ದೇನೆ. ನೀರು ಹಾಕಬೇಕಾದ್ರೆ ಇಲ್ಲ, ಮೊನ್ನೆ ಹೇಳ್ತೇನೆ ನಾನು. ಇನ್ನೀಗ ಖರ್ಜೂರ, ಇದೆಲ್ಲ ಇರುವುದರಿಂದಾಗಿ ನೋಡಿ, ಇದು ಹಸಿ ಖರ್ಜೂರ, ಅದರ ಬೀಜ ಒಂದು ತೆಗೆದು ಒಂದು 3-4 ಹಾಕ್ಕೊಂಡ್ರೆ ಆಗ್ತದೆ. ಇಲ್ಲದಿದ್ದರೆ ಬೆಲ್ಲ ಸಹ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಬೆಲ್ಲ ಹಾಕಿದ್ರೆ ಸಹ, ಬೆಲ್ಲಕ್ಕೆ ಸಹ ನಾನು ಚೂರು ಬೆಲ್ಲವನ್ನು ಸಹ ಇಟ್ಕೊಂಡಿದ್ದೇನೆ. ಸ್ವೀಟ್ ಹೆಚ್ಚು ಬೇಕು, ಸ್ವೀಟ್ ಯಾರಿಗೆ ಬೇಡ ನೋಡಿ ಅಂಥವರು ಖಾಲಿ ಖರ್ಜೂರ ತೆಗೆದುಕೊಂಡ್ರೆ ಸಾಕಾಗ್ತದೆ. ಈಗ ಚೆನ್ನಾಗಿರ್ತದೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಾಕು. ಸುರಿಗೆ ಸ್ವಲ್ಪ ಹಾಕ್ಕೊಳ್ಳಿ, ಆ ಕಡೆ ಗ್ರೈಂಡ್ ಆಗೋದಿಲ್ಲ. ಮತ್ತೆ ಹಾಕೊಳ್ಳೋಣ. ಇದನ್ನು ಈಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ. ಓಕೆ, ಇದೀಗ ರೆಡಿ ಆಯ್ತಲ್ಲ. ಈಗ ಇದು ತಣ್ಣಗಾದಂತಹ ಇದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋದು. ಒಂದು ವೇಳೆ ನೀವು ರಾಗಿ ಪುಡಿ ಇಲ್ಲದಿದ್ದರೆ ರಾಗಿಯನ್ನೇ ರಾತ್ರಿ ನೆನೆ ಹಾಕಿ ಸಹ ಅದನ್ನು ಗ್ರೈಂಡ್ ಮಾಡಿ ಸಹ ಹೀಗೆ ಮಾಡಿಕೊಳ್ಬಹುದು. ಇಡೀ ರಾಗಿ, ಕೆಲವರು ರಾಗಿ ಪುಡಿ ಯೂಸ್ ಮಾಡೋದಿಲ್ಲ, ಇಡೀ ರಾಗಿಯನ್ನು ಸಹ ಮಾಡ್ಕೊಳ್ಬಹುದು. ಅದು ಸ್ವಲ್ಪ ಹೆಚ್ಚು ಕೆಲಸ ಆಗ್ತದೆ ಹೇಳಿ, ಇದಾದ್ರೆ ಸುಲಭ ಆಗ್ತದೆ ಹೇಳಿ. ಈಗ ಇದಕ್ಕೆ ಚೂರು ನೀರು ಹಾಕೊಳ್ಳಿ, ಸಾಕು. ಇಷ್ಟನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ಇಲ್ಲದ್ರೆ ದೊಡ್ಡ ಮಿಕ್ಸಿ, ತುಂಬ ಮಾಡುವಾಗ ದೊಡ್ಡ ಮಿಕ್ಸಿಯನ್ನು ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಬೋದು. ಓಕೆ, ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಕೊಡಬೇಕಲ್ಲ. ಎಷ್ಟು ಕಲರ್ಫುಲ್ ಆಗಿ ಬಂತಲ್ಲ. ಕಲರ್ಫುಲ್ ಆಗಿ ಬಂದು ಚೆನ್ನಾಗಿ. ಈ ಉಳಿದ ನೀರನ್ನು ಸಹ ಇದಕ್ಕೆ ಸ್ವಲ್ಪ ಹಾಕೊಳ್ತಿದ್ದೇನೆ ಈಗ. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳುವುದಲ್ಲ. ಇದು ಭಾರಿ ಸುಲಭ, ಮತ್ತೆ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರ್ತದೆ ನೋಡಿ. ಈಗ ಸೋಸ್ಕೊಳ್ಲಿಕ್ಕೆ ಉಂಟು. ಈಗ ಇದನ್ನು ಹಾಕಿ ಇದನ್ನು ಸೋಸ್ಕೊಳ್ಬೇಕು ಅಂತೇಳಿ ಇಲ್ವಾ ಅಂತ ಕಾಣುತ್ತೆ. ಅಲ್ಲ, ಯಾಕೆ ಹೇಳಿದೆ, ತೆಂಗಿನ ತುರಿ ಇದೆಲ್ಲ ಇರುವಾಗ ನೋಡಿ ಸೋಸದೆ ಸಹ ಕುಡಿಬೋದು, ಏನು ತೊಂದರೆ ಇಲ್ಲ. ಇದು ಮಕ್ಕಳಿಗೆಲ್ಲ ಕೊಡುವಾಗ ಇದನ್ನು ಹೀಗೆ ಸೋಸಿ ಕೊಟ್ಟರೆ, ಈಗ ಇದಕ್ಕೆ ಐಸ್ ಹಾಕಿದರೆ ಒಂದು, ಮತ್ತು ಈ ಸಬ್ಜಾ ಬೀಜ ಅಂದರೆ ಕಾಮಕಸ್ತೂರಿಯನ್ನು ಹಾಕಿದರೆ ಬಹಳ ಚೆನ್ನಾಗಿ ಬರ್ತದೆ. ಇನ್ನು ಸ್ವಲ್ಪ ನೀರು ಬೇಕು ನಮಗೆ. ಇದಕ್ಕೆ ನೀರು ಹಾಕ್ಕೊಳ್ಳಿ, ಒಂದು ಅರ್ಧದಷ್ಟು ಇದರಲ್ಲಿ ಮಿಕ್ಸಿಯಲ್ಲಿ ನೀರು ಹಾಕ್ಕೊಳ್ಳಿ. ಓಕೆ,
ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ತಿದ್ವಿ. ಹಾಂ ಹಾಕ್ಬೋದು. ಅಂದರೆ ತೆಂಗಿನ ಹಾಲು ಉಂಟಲ್ಲ ಇದರಲ್ಲಿ, ತೆಂಗಿನ ಹಾಲು ಬರೋದ್ರಿಂದಾಗಿ ಈ ಹಾಲು ಯಾವುದು ಸಹ ಎಲ್ಲ ಸಸ್ಯಜನ್ಯ. ಇಷ್ಟು ದಪ್ಪದಲ್ಲಿ ಸಹ ಕುಡಿಬೋದು. ಇನ್ನೂ ಸಹ ನೀರು ಮಾಡಿ ಯಾರು ನೋಡಿ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಅಂಥವ್ರು ಏನು ಮಾಡಬೇಕು, ಇಷ್ಟು ದಪ್ಪದಲ್ಲಿ ಕುಡಿಬೇಕು. ಹೀಗೆ ಕುಡಿಯುವವರು ತೆಳುವು ಮಾಡಿ ಸಹ ಕುಡಿಬೋದು. ಇನ್ನೂ ಸಹ ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸ್ ಹಾಕೊಳ್ಳಿ ಇದಕ್ಕೆ ಹಾಕಿ. ಅದರೊಟ್ಟಿಗೆ ಐಸ್ ಸಹ ಹಾಕೊಳ್ತಿದ್ದೇನೆ. ನಾವೀಗ ಬ್ರೇಕ್ಫಾಸ್ಟ್ ಅಲ್ಲಲ್ಲ, ನಮ್ಮದು ಮಧ್ಯಾಹ್ನದ ಹೊತ್ತಿನ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ. ಸ್ವಲ್ಪ ಐಸ್ ಎಲ್ಲ ಹಾಕಿ ಬಂದವರಿಗೆ ಫ್ರಿಜ್ಜಲ್ಲಿ ಮಾಡಿಟ್ಟು ಕೊಟ್ಟರೆ ಸಹ ಬಹಳ ಚೆನ್ನಾಗಿ ನೋಡಿ. ಹೇಳಿದ ನಂತರ ಉಂಟಲ್ಲ, ಈಗ ಎಲ್ಲರೂ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಅಷ್ಟು ಒಳ್ಳೆ ಆಗ್ತದೆ. ಈಗ ಕೊನೆಯದಾಗಿ ಈ ಕಾಮಕಸ್ತೂರಿ ಬೀಜವನ್ನು ಹಾಕಿದರೆ ರುಚಿಯಾದ ದಪ್ಪ ಇಟ್ಟರೆ ಬ್ರೇಕ್ಫಾಸ್ಟ್ ಆಗಿ ಸಹ ಯೂಸ್ ಮಾಡ್ಬೋದು, ತೆಳು ಮಾಡಿದರೆ ಜ್ಯೂಸ್ ಆಗಿ ಸಹ ಯೂಸ್ ಮಾಡ್ಬೋದು. ಈಗ ನಾವೀಗ ಅದನ್ನು ಸರ್ವ್ ಮಾಡಿ. ಓಕೆ, ಈಗ ಸರ್ವಿಂಗ್ ಟೈಮ್. ನೋಡಿ ಹೇಗೆ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆಯಲ್ಲ ಅಲ್ಲ? ಹೌದು. ನಾರ್ಮಲ್ ಆಗಿ ರಾಗಿ ಜ್ಯೂಸ್ ಎಲ್ಲ ನಾವು ಕುಡ್ದಿರುತ್ತೆ, ಬಟ್ ನೀವು ಈ ಥರ ಬೀಟ್ರೋಟ್ ಎಲ್ಲ ಹಾಕಿ ಗಮ್ಮತ್ ಮಾಡಿ ಕೊಡಿದ ಕಾರಣ ಟೇಸ್ಟ್ ಅಂತೂ ಸೂಪರ್ ಇರ್ಬೋದು. ನೀವು ಕುಡ್ದ ಮೇಲೆ ಹೇಳಬೇಕು ಹೇಗೆ ಉಂಟು. ಗಮ್ಮತ್ತೆ ನಿಜವಾಗಿ ಸಹ. ಇದನ್ನು ಒಮ್ಮೆ ಕುಡ್ದವರು ಉಂಟಲ್ಲ, ಪುನಃ ಪುನಃ ಕೇಳ್ತಾರೆ, ಪುನಃ ಪುನಃ ಮಾಡಿ ಕುಡಿತಾರೆ. ಮತ್ತೆ ಆರಾಮ್ಸೆ ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಹೌದು, ಸುಲಭ ಅಲ್ಲ ಎಷ್ಟು ಮಾಡಿ ಫ್ರಿಜ್ಜಲ್ಲಿ ಸ್ವಲ್ಪ ಇಟ್ಟು ಮಾತ್ರ ರಾತ್ರಿ ಒಳಗೆ ಖಾಲಿ ಮಾಡಬೇಕು. ಯಾಕೆಂದರೆ ನಾವು ತೆಂಗಿನ ಹಾಲನ್ನು ಇದರಲ್ಲಿ ಯೂಸ್ ಮಾಡೋದ್ರಿಂದಾಗಿ ರಾತ್ರಿ ಒಳಗೆ. ಹಾಗಾದ್ರೆ ರೆಡಿ ಆಯಿತು. ಈಗ ನೀವು ಕುಡಿದು ಹೇಗುಂಟಂತ ಹೇಳಬೇಕು, ಟೇಸ್ಟ್ ಹೇಗುಂಟು ಅಂತ ಹೇಳಬೇಕಲ್ಲ. ಸಗದಾಗಿ ಕಾಣ್ತುಂಟು. ನಾರ್ಮಲ್ ಆಗಿ ನೀವು ಈಗ ರಾಗಿ ಅಂತ ಬಂದಾಗ ನಾವು ರಾಗಿ ಮುದ್ದೆ, ರಾಗಿ ಜ್ಯೂಸ್ ಈ ಥರ ಕೊಡ್ತೇವೆ. ಸ್ಪೆಷಲ್ ಆಗಿ ಇವತ್ತು ಏನು ಆರೋಗ್ಯಭರಿತವಾಗಿ ಮತ್ತು ಪ್ರೋಟೀನ್ ಎಲ್ಲ ಹಾಕಿ, ಅಂದರೆ ನಟ್ಸ್ ಎಲ್ಲ ಹಾಕಿ. ಇದಲ್ಲ ಇದಕ್ಕೆ ಇದರಲ್ಲಿ ಪ್ರೋಟೀನ್ ಅಂತ ನಾನು ಹೇಳೋದಿಲ್ಲ. ನಾನು ಹೇಳಿದ್ದು ಹಲಸಿನ ಬೀಜದಲ್ಲಿ ತುಂಬ ಪ್ರೋಟೀನ್. ಅಲ್ಲ, ಇದಕ್ಕೆ ನೀವು ಖರ್ಜೂರ ಎಲ್ಲ ಹಾಕಿದ್ರೆ? ಖರ್ಜೂರ ಎಲ್ಲ ಹಾಕಿದ್ದೇವೆ, ಕ್ಯಾಲ್ಸಿಯಂ ಎಲ್ಲ ಉಂಟಿದ್ರೆ. ರಾಗಿಯಲ್ಲಿ ಕ್ಯಾಲ್ಸಿಯಂ ತುಂಬಿದಂತಹದ್ದು. ಮಕ್ಕಳು ನೋಡಿ ರಾಗಿದು ಹೀಗೆ ಕಲಡಿಸಿ ಎಲ್ಲ ಕೊಟ್ಟರೆ ಅವರಿಗೆ ಖುಷಿ ಪಡೋದಿಲ್ಲ. ಹೀಗೆ ಕಲರ್ಫುಲ್ ಆಗಿದ್ದರೆ ಭಾರಿ ಚಂದದ ಜ್ಯೂಸ್ ಹೇಳಿ ಕುಡಿತಾರೆ. ಅಷ್ಟು ಟೇಸ್ಟ್ ಸಹ ಉಂಟು. ಅಂದರೆ ತೆಂಗಿನ ಹಾಲು ಬೀಳ್ತದೆ ಅದಕ್ಕೆ. ತೆಂಗಿನ ಹಾಲು ಬಿದ್ದ ಕೂಡಲೇ ಅದರದೊಂದು ರುಚಿಯೇ ಬೇರೆ ಇರುತ್ತಲ್ಲ. ಓಕೆ, ಆಲ್ಮೋಸ್ಟ್ ಚೆನ್ನಾಗಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತುಂಟು. ಟೇಸ್ಟ್ ಅಂತೂ ಗಮ್ಮತ್ತಾಗಿರ್ಬೋದು. ಹೋಗಿ ಟೇಸ್ಟ್ ನೋಡೋದಾಗಿದ್ರೆ. ಓಕೆ, ಧನ್ಯವಾದ. ನಾನು ಸಾಕಾದಂತಹ ರಾಗಿಯ ಜ್ಯೂಸ್ ಅಂತೂ ರೆಡಿ ಮಾಡಿಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ರಾಗಿ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ನೀರಿಗೆ 3 ರಿಂದ 4 ಚಮಚದಷ್ಟು ರಾಗಿ ಹಿಟ್ಟನ್ನು ಚಿಟಿಕೆ ಉಪ್ಪು ಹಾಕಿ ಗಂಟು ಬಾರದ ಹಾಗೆ ಕಲಸುತ್ತಾ ಬೇಯಿಸಿ. ನಂತರ 1 ಮುಷ್ಟಿ ತೆಂಗಿನ ತುರಿಗೆ ಬೀಟ್ರೂಟ್ನಿನ ಚಿಕ್ಕ ಹೋಳುಗಳನ್ನ ಹಾಕಿ 5 ನೀರಿನಲ್ಲಿ ನೆನೆಸಿದ ಸಿಪ್ಪೆ ಸುಲಿದ ಬಾದಾಮಿ, 4 ಹಸಿ ಖರ್ಜೂರ, ಬೇಕಿದ್ದಲ್ಲಿ ಸ್ವಲ್ಪ ಬೆಲ್ಲ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಯಿಸಿದ ರಾಗಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ಬೇಕಾಗುವಷ್ಟು ನೀರು ಹಾಕಿ ನೆನೆಸಿದ ಕಾಮಕಸ್ತೂರಿ ಬೀಜವನ್ನ ಸೇರಿಸಿ ಸರ್ವ್ ಮಾಡಿ ಆರೋಗ್ಯಭರಿತ ರಾಗಿ ಜ್ಯೂಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.